ಮಗುವಿನ ಪರಿಸ್ಥಿತಿ ನೋಡ್ತಾ ಇದ್ದೀರಿ. 20 ವರ್ಷ. ಕರ್ಬನ ಹಾಲುಡು ಕ್ಯಾನ್ಸರ್ ನೊಂಜಾಸೆನ ಬಾಲಿನ ಜೀವ ಬದುಕುರಡು ಜೋಕುಲಿಗೋಸ್ಕರ ಅಂತ ఆయన ಓಲೋಲು ಕೂಲಿ ನಾರಿ ಮಂತದ್ದು ಏನು ಸಾಂಕದೆ ಈತನ ಈ ಕುಡ್ಲಪುರ ಮರ್ದು ಮಂತದ್ದು ಏಜ್ ಹಾಸ್ಪಿಟ್ಲ್ KMC ಪೂರಲೆಂದೋತೆ ಬಂಜಿಗೆ ಇಜ್ಜಲ್ಲ ಮಲ್ಲೆ ಜಂಡ ಎಡ್ಡೆ ಸಾಂಕದ ಈತ ಮಲ್ಲ ಅಂತದ್ದು ನೀ ತೆಂಕ ಇಂಚ ಕಾಯಿಲಾಂಡ ತೆಂಕ ಬೇಜಾರವ್ವೆ ಎಂಕ ನನಕ್ಕೆ ಎಂಕ ದುಡ್ಡು ಹೊಲ್ತೆಂಗ ಮರ್ದು ಅನ್ಪೇರೆ ಇತ್ತೆ ಮರ್ದು ದುಡ್ಡು ಲೆಜಿ ತಾಲೆಜಿ ಸರಿ ಏರನ್ನ ಹೆಲ್ಪ್ ಪೇರನ್ನ ಎಂಕ ಪೂರ ಮರ್ದು ಸುಮಾರು ಮರ್ದು ಬಂದ ತಾಯಿ ಅವು ಉಂದು ಅಂಡದು ಇಟ್ಲ ಕಮ್ಮಿ ಆಯ್ತು ಸರಿ ಎಲ್ಲಾನ ಓದುಗು ಮಲ್ಲಿಕೆ ಮೇಡಮ್ ಸಾನ್ನಿಧ್ಯದ ಮೇಡಮ್ ಉಳ್ಳರ್ತೆ ಬುಕ್ಕು ದುಡ್ಡು ಬರ್ನಾರು ಓದು ಸ್ಥಿತಿ ಹುಷಾರಿಲ್ಲ ದುಮ್ಗುರಿ ಪಡಪನ ಆತು ಹುಷಾರಿಜ್ಜಂಡೆ ಇತ್ತು ಹುಷಾರತ್ತಿ ಅಪ್ಪ ಜೆತ್ತಿಪ್ಪನ ಚಾಕ್ರಿ ಪೂರ ಆಯ್ಮಂತ ನಾನು ಬದುಕು ಎಷ್ಟು ಕಷ್ಟ, ಬದುಕು ಎಷ್ಟು ದುಸ್ತರ ಅನ್ನುವಂತಹದ್ದಕ್ಕೆ ಉದಾಹರಣೆಯಾಗಿ ನಮಗೆ ಕಾಣುವಂತಹದ್ದು ಇದು ಗುರಿಪಲ್ಲದಲ್ಲಿರುವಂತಹ ಈ ಕುಟುಂಬ. ಈ ಕುಟುಂಬದಲ್ಲಿ ಈ ಹುಡುಗ ಅವಿನಾಶ್ ಅಂತ ಅವರಿಗೆ ನಾವು ಬಂದಂಥ ಖುಷಿಯಲ್ಲಿ ಈ ರೀತಿ ವರ್ತಿಸ್ತಾ ಇದ್ದಾರೆ ಅಂತ ತಾಯಿ ಹೇಳ್ತಾರೆ. ಆದರೆ ಹುಟ್ಟಿನಿಂದಲೇ ಅವರು ಹೀಗೆ ಅವರದ್ದು ವರ್ತನೆಗಳಾಗಲಿ, ಅವರಿಗೆ ಪೋಲಿಯೋ, ಅವರಿಗೊಂದು ವಿಶೇಷ ಚೇತನರು ಮೆದುಳಿನ ಸಮಸ್ಯೆ ಇದೆ ಅಂತ ಅವರು ಹೀಗಿರ್ತಾರೆ ಪ್ರತಿನಿತ್ಯ. ಸುಮಾರು 20 ವರ್ಷಗಳಿಂದ ಈ ತಾಯಿ ಈ ಮಗುವನ್ನು ಇಷ್ಟರ ತನಕ ಸಾಕಿದ್ದಾರೆ, ಸಲಹುತ್ತಾ ಇದ್ದಾರೆ. ಇದೀಗ ಈ ತಾಯಿಗೊಂದು ಆಘಾತ ಎದುರಾಗಿದೆ, ತಾಯಿಗೊಂದು ಕಾಯಿಲೆ ಕಾಡ್ತಾ ಇದೆ ಅನ್ನುವಂಥದ್ದನ್ನು ತಾಯಿ ಹೇಳ್ತಾರೆ. ಪಕ್ಕದಲ್ಲಿ ನಿಂತಿರುವ ಅವನನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಆದರೆ ಬ್ಲರ್ ಮಾಡಿದ್ದೇವೆ. ಕಾರಣ ಏನು ಅಂತಂದರೆ ಆತ ಈಗ 9ನೇ ಕ್ಲಾಸ್, ಕಲ್ಮಂಜದ ಶಾಲೆಯಲ್ಲಿ 9ನೇ ತರಗತಿಯ ವಿದ್ಯಾರ್ಥಿ. ಆತನನ್ನು ಬ್ಲರ್ ಮಾಡಿ ತೋರಿಸೋಕ್ಕೆ ಕಾರಣ ಆತ ಅಪ್ರಾಪ್ತ ಅನ್ನುವ ಕಾರಣಕ್ಕೆ. ಇವರ ಬದುಕು ಹೇಗಿದೆ ಅನ್ನುವಂಥದ್ದನ್ನು ಮನೆಯನ್ನೆಲ್ಲ ನೋಡಿದಾಗ ಗೊತ್ತಾಗುತ್ತೆ. ಬೆಳ್ತಂಗಡಿ ತಾಲೂಕಿನ ಗುರಿಪಳ್ಳದಲ್ಲಿರುವಂತಹ ಕುಟುಂಬ ಇದು. ಬದುಕು ಬಹಳ ದುಸ್ತರವಾಗಿದೆ. ಒಂದು ಪುಟ್ಟ ಸಂಸಾರ. ಮೊದಲ ಗಂಡ ತೀರಿಕೊಂಡಿದ್ದು, ಈಗ 2ನೇ ಗಂಡ ಇವರನ್ನು ನೋಡ್ಕೊಳ್ತಾ ಇದ್ದಾರೆ. ಆದರೆ ಮನೆಯ ಪರಿಸ್ಥಿತಿ ಬಹಳ ದುಸ್ತರವಾಗಿದೆ. ಬದುಕು ಅಷ್ಟೊಂದು ಸಂಪೂರ್ಣ ಕಷ್ಟ ಅನ್ನುವಂಥ ರೀತಿಯಲ್ಲಿದೆ. ಕೂಲಿನಾಲಿ ಮಾಡಿಕೊಂಡು ಮಕ್ಕಳನ್ನು ಓದಿಸ್ತಾ ಇದ್ದಂತಹ ಸುನೀತಾ ಇವರು ಈಗ ಕ್ಯಾನ್ಸರ್ನ ರೋಗದ ಜೊತೆಗೆ ಜೀವಿಸ್ತಾ ಇದ್ದಾರೆ. ಸಂಪೂರ್ಣ ಹಾಸಿಗೆಯನ್ನು ಹಿಡಿದಿದ್ದಾರೆ. ಈಗಷ್ಟೇ ನಾವು ಬಂದಾಗ ಎದ್ರು ನಮ್ಮ ಹತ್ರ ಮಾತನಾಡ್ತಾರೆ. ಆದರೆ ನಂಬಿರುವಂತಹ ದೇವರುಗಳು ಕೈ ಬಿಡಲ್ಲ ಅನ್ನುವಂತಹ ನಂಬಿಕೆಯಲ್ಲಿದ್ದಾರೆ. ಆದರೆ ಸಂಪೂರ್ಣವಾಗಿ ಈ ಮನೆಯಲ್ಲಿ ಇರುವಂಥ ಪರಿಸ್ಥಿತಿ ನೋಡ್ತಾ ಇರ್ಬೋದು ನೀವು. ಒಂದು ಪುಟ್ಟ ಮನೆ, ಒಂದು ರೂಮು, ಮತ್ತೊಂದು ಒಳಭಾಗದ ಚಿಕ್ಕ ಇನ್ನೊಂದು ರೂಮು, ಇಷ್ಟೇ. 94C ಅಡಿಯಲ್ಲಿ ಇವರ ಭೂಮಿ ಇದೆ. ಬಹಳ ಕಷ್ಟದಲ್ಲಿ ಬದುಕ್ತಾ ಇದ್ದಾರೆ. ಆದರೆ ಈಗ ಇರುವಂತಹ ಕಷ್ಟ ಏನು ಅಂತಂದರೆ, ಇವರು ಇನ್ನು ಮುಂದೆ ಬದುಕು ನಡೆಸೋದಕ್ಕೆ ಆಗೋದಿಲ್ಲ ಅನ್ನುವಂತಹ ನೋವಲ್ಲಿದ್ದಾರೆ. ಒಂದು ಕಡೆ ವಿಶೇಷ ಚೇತನ ಮಗುವನ್ನು ಸಾಕ್ಕೊಳ್ಬೇಕು, ಮತ್ತೊಂದು ಕಡೆ 2ನೇ ಮಗನ ಭವಿಷ್ಯ ಏನು ಅನ್ನುವಂತಹ ಚಿಂತೆ, ಮತ್ತೊಂದು ಕಡೆ ತಾನು ಬದುಕ್ತೀನಾ, ತನ್ನನ್ನು ತಾನು ಬದುಕಿಸಿಕೊಳ್ಳೋದಕ್ಕೆ ಸಾಧ್ಯನಾ ಅನ್ನುವಂತಹ ಭಯ. ಎಲ್ಲವೂ ಕೂಡ ಆ ತಾಯಿಯನ್ನು ಕಾಡ್ತಾ ಇದೆ. ಅವ್ರ ಹತ್ರ ಮಾತನಾಡಿಸುವ. ಎಸ್, ಇದು ಬದುಕು. ಆ ಮಗುವಿನ ಪರಿಸ್ಥಿತಿ ನೋಡ್ತಾ ಇದ್ದೀರಿ. 20 ವರ್ಷ ಸರಿಯಾಗಿ ಆರೋಗ್ಯಯುತವಾಗಿ ಬದುಕ್ತಾ ಇದ್ದರೆ
ಆರೋಗ್ಯಯುತವಾಗಿ ಏನಾದರೂ ಮೆದುಳಿನ ಸಮಸ್ಯೆ ಇಂಥದ್ದೇನಾದರೂ ಇಲ್ಲದೇ ಇರ್ತಿದ್ರೆ ಈ ಮಗು ಈ ಮನೆಯ ಆಧಾರ ಸ್ತಂಭ ಆಗಿ ಇವತ್ತು ನಿಂತುಕೊಳ್ತಾ ಇದ್ದ. ಆದರೆ ಹುಟ್ಟುವಾಗಲೇ ಆಧಾರ ಸ್ತಂಭ ಆಗಿ ಹುಟ್ಟದೆ ಮನೆಯ ಹೆತ್ತವರ ನಿರಂತರವಾದ ಕಣ್ಣೀರು, ಅದರ ಜೊತೆಗೆ ಆತನನ್ನು ಸಾಕುವಂತಹ ನೋವು, ಆತನನ್ನು ಇವತ್ತಾದರೂ ಆತ ಬದಲಾಗ್ತಾನೆ ಅಥವಾ ನಾಳೆ ಆದರೂ ಆತ ಎಲ್ಲರಂತಾಗ್ತಾನೆ ಅನ್ನುವಂತಹ ಕನಸು, ಆ ಕನಸಿನಲ್ಲೇ ಬದುಕ್ತಾ ಇದ್ದಾರೆ. ಆದರೆ ಆತನ ವರ್ತನೆ ಹೀಗಿದೆ. ಇದರ ನಡುವೆ ಇವರಿಗೆ ಕ್ಯಾನ್ಸರ್ ರೋಗ ಅನ್ನುವಂಥದ್ದು ಗೊತ್ತಾಗಿದೆ. ಸುನೀತಾ ಅವರೇ, ಇರೇಗಿತೆ ಎರಡು ಜನ ಜೋಕುಲು ದುಂಬದ ಕಂಡನಿ ದಾದಾಯಿನಿ ಬಟ್ ಇರೇಗಿತೆ ಹುಷಾರಿಜ್ಜಿಂದ ಗೊತ್ತಾಯಿನಿ ಅಪ್ಪ ಒಂದು ವರ್ಷ ದುಂಬು ಸುರಾಯಿನಿ ಉರಾಯಿ ಗೊತ್ತಾಯಿನಿ ಗೊತ್ತಾರೆ ಜನ ಇಂಚನೆ ಬಂಜಿ ಮನೆ ರಾವಂತಂದು SDM పోయే SDM నుంచి వండేరే ఇది ఇంచెంచి ఆతండ్రి ములాపుజి లేడీకి వచ్చాను పోలేదండి ఒక లేడీకి వచ్చి MS కలిపినాక మళ్ళా కాయలేదు వండేరు అది తోపాసి అంబులెన్స్ కలిపిరు అయింది కుల్లది ములాపుజి అమ్మ లేడీకి వచ్చాను రేడియేషన్ మనపులేదు ಅವಳು ಬಂಡೇರು ಮೂಲು ಒಂದು ಸರಿ ಇಜ್ಜಿ ರೇಡಿಯೇಷನ್ ಸರಿ ಇಜ್ಜಿ ನೀನು ರೇಜ್ ಪೋಲಿ 40 ಸರಿ ಕಟ್ಟಲಿ ಹೆಂಗೆ ಹೊಳ್ತು 40 ಸರಿ ಕಟ್ಟುನೆ ಅದು ಸಡನ್ನಿ ನಂಡ ಐದಕ್ಕ ಹುಬ್ಬಳ್ಳಿದ ಮರ್ದು ನರಗುಂದದ ಮರ್ದು ಅಂತ ಹುಬ್ಬಳ್ಳಿದ ಸಾಧಾರಣ 3 ಸರ್ತಿ ಪೋಯ್ ಸಾಧಾರಣ ಖರ್ಚಾನೆ ಎಂಕ್ಲಿಗೆ ಅಂದ್ರೆ ಊರ್ದಾಗಲಿ ಹೆಲ್ಪ್ ಅಂತೀರಿ ಧರ್ಮಸ್ಥಳದ ಕೊರಿಯರು ಈ ಮುಕ್ತಿ ಸಂಘದ ಕೊರಿಯರು ಈ ಮುಕ್ತಿ ಆಫೀಸ್ದ ಕೊರಿಯರು ಧರ್ಮ ಸಂಘದ ಕೊರಿಯತಿ ಅಂತೀರಿ ಬುಕ ಮೇರೆ ಅಧ್ಯಕ್ಷರು ವಿಷಯಕ್ಕೆ ನಮ್ಮ ಆರೊಂದು 5 ಸಾರಿ ಕೊರಿಯರು ಎಂಕ್ಲಿ ಪೂರ ಹೆಲ್ಪ್ ಅಂತ ನಡೀತೆ ಇದು ಮರ್ದು ಡುಳ್ಳೇನು ನಾನಾ ಸಾಧ್ಯ ಜಿಂಕ್ ಮರ್ದು ಅಂಜೆ ಕೈ ಆಪು ಜಿಂಕ್ ನಾನು ಒಲ್ತೇನು ದುಡ್ಡು ಅಂತ ಮರ್ದು ಜೀವ ಬದುಕೊಡಂಡೆ ಇನ್ನು ಒಂಜೆ ಆಸೆ ನಾ ಬಾಲೆ ಜೀವ ಬದುಕುರಡು ಜೋಕುಲಿಗೋಸ್ಕರ ಅಂತ ಒಂದು ಆಲೋಚಿ ಸರಿ ಈಗ ಅರಡು ಜೋಕುಲು ಬೇಜಾರಪ್ಪ ಒಂದು ಮಲ್ಲ ಜೋಕುಲಾತು ಒಂದು ಎತ್ತು ಬೇಜಾರ ಇನಿಗೆ ಸಾಂಕದನಿ ಕಷ್ಟಪತ್ತು ಸರಿ ಎಲ್ಲಿ ಅಪ್ಪ ನಂಗೆ ಜೆತ್ತು ನಲಿತ್ತುಂಡು 3 ವರ್ಷ ఆయన ಓಲೋಲು ಕೂಲಿ ನಾರಿ ಮಂತದ್ದು ಏನು ಸಾಂಕದೆ ಈತನ ಈ ಕುಡ್ಲಪುರ ಮರ್ದು ಮಂತದ್ದು ಏಜ್ ಹಾಸ್ಪಿಟ್ಲ್ KMC ಪೂರಲೆಂದೋತೆ ಬಂಜಿಗೆ ಇಜ್ಜಲ್ಲ ಮಲ್ಲೆ ಇಜ್ಜಂಡು ಎಡ್ಡೆ ಸಾಂಕದ ಈತ ಮಲ್ಲೆ ಅಂತದ್ದು ನೀ ತೆಂಕ ಇಂಚ ಕಾಯಿಲಾಂಡ ತೆಂಕ ಬೇಜಾರು ಅವ್ವೆ ಎಂಕ್ ನನಗೆ ಹೆಂಗೆ ದುಡ್ಡು ಹೊಲ್ತೆಂಗೆ ಮರ್ದು ಅನ್ಪೇರೆ ಇತ್ತೆ ಮರ್ದು ದುಡ್ಡು ಲೆಜ್ಜಿದ ಆಲೆಜಿ ಸರಿ ಏರಲ್ಲ ಹೆಲ್ಪ್ ಆಪೇರಂದು ಹೆಂಗೆ ಇಟೇರ್ನ ರಡ್ನೆ ಗಂಡನಿಲ್ಲ ಆರ್ನ ಪುದಾರ ಇಂಚಿನ ಆರು ದಾದ ಮಲ್ಪೇರು ಆರು ಹೋಟೆಲ್ ಕಾರಂತ ಹೋಟೆಲ್ ಡಿಪ್ಪನೆ ಉಜಿರೇಡು ಕಾರಂತ ಹೋಟೆಲ್ ಉಂಡತೆ ಉಜಿರೇಡು ಐಟು ಹೋಟೆಲ್ ಡಿಪ್ಪನೆ ತಿಂಡಿ ಪಾರ್ಸಲು ತಿಂಡಿ ಅಂತಂದು ಇಪ್ಪನೆ ಇಟ್ಟು ಆರ್ನ ಜೀವನತೆ ಒರಿಯೇಡ್ದ ಅದು ಪೂರ ಸಾಲ ಮೂಲಮಂತ ಸಾಲ ಕಟ್ಟುನೆ ಪೂರ ಆರ್ನ ಒರಿಯೇಡ್ದ ಕೈ ಹಿಡ್ದ ಹೊಡಿತೆ ಪೂರ ఆయన ಸಾಲೆಗೆ ಅವಡು ಮೇಗು ಜನ ಅವಡು ಮರ್ದ ಮಲ್ಲಾಯಿಗೆ ಎನ್ನತ್ತು ಒಂದು ರೇಂಜ್ ಇಜಿಂದ ಇದು ದುಂಬು ದಾದ ಮಲ್ತಂತಾರೆ ದುಂಬು ಬೇಲೆ ಫಸ್ಟ್ ಬೀಡಿ ಕಟ್ಟುವಂತೆ ಐದಕ್ಕೆ ಬೇಲೆ ಬೆರೆಸರು ಆ ತೀರಿಕ ಬೇಲೆ ಬೆರೆಸರು ಅಂತೆ ತುಂಬುತ್ತಾರೆ ಕಕ್ಕಿಂಜಿ ಬಿಲ್ಡಿಂಗ್ ಬೂರ್ನೆ ಮುಜಿ ಮಾಲಿಗೆ ಇರ್ದು ಸೆಂಟ್ರಿಗೆ ಬೇಲೆ ಇರ್ದು ಫಸ್ಟ್ ದಾರಿ ಐದಕ್ಕೆ ಬೀಡಿ ಕಟ್ಟಿನಾಗೆ ಒಂದು ಬೀಡಿ ಡಾಸಲ್ ಹಾಪುಜು ಅಂದ್ರೆ ಬೇಲೆ ಬೆರೆಸರು ಅಂತೆ ಬೇಲೆ ಸರಾಗ ಬೇಲೆ ಬೇ ನೀನು ಸಾಂಗ್ ಕೊಟ್ಟು ಬೇಲೆ ಸಾಂಕದಿಲ್ಲ ಅಡ್ಡೆ ನೀನು ఆయన ಮಧ್ಯೆ 7 ವರ್ಷ ಅಂಡು ಇಪ್ಪ 2ನೇ ದಾರೇನು ಇತ್ತೆ ಇರ್ರೆಗ್ ಆರೆಗ್ ಖರ್ಚಿಗೆ ನೀವು ದಾದ ಮಾಡ್ಬೋದು ಖರ್ಚಿಗೆ ತಾನು 4 ಸಾವಿರ ದುಡ್ಡು ಬರ್ಪುಣು ತಿಂಗು ಡೆಂಡು ಸ್ವಲ್ಪ ಅಂದೆ ಆಯ್ತು ಬಿಂದನ ಜೀವ ಬಿಂದನ ಅವಳು ಅವ್ರು ಬಿಂದನ ಇದು ಏತು ಜಾಗ ಉಂಡಿರಿ ಜಾಗ ಒರ್ಬ ಸೆನ್ಸ್ ಮಾತು 90% ರೆಕಾರ್ಡ್ ಆತಂದು ಅವರ ಪನ್ನಿ ರೆಕಾರ್ಡ್ ಮನ್ಪದೇನು ಅದು ಇರಾಗಿತ್ತೆ ತಿಂಗಳ ಖರ್ಚಿಗೆ ಏತು ಬೋರ್ಡ್ ಹಾಕೊಂಡು ತಿಂಗಳು ಖರ್ಚಿಗೆ ಬೋರ್ಡ್ ಹಾಕ್ಲಿ ಸುಮಾರು ಅದನ್ನು ಖರ್ಚು ಕೂಡ ರಾಣಿ ಹೆಂಗೆ ಮರ್ದು ಸುಮಾರು ಅಂಡ್ 5ಕ್ಕೆ ಮರ್ದು ಅಂಡದು ಪೂರ ಮರ್ದು ಸುಮಾರು ಮರ್ದು ಬಂದ ತಾಯಿ ಅವು ಒಂದು ಅಂಡದು ಒಟ್ಲ ಕಮ್ಮಿ ಆಯ್ತು ಸರ್ ಇಂಕ ಓ ದಾದ ಇಂಕ ಫಸ್ಟ್ ಕಿಡ್ನಿ 13 ml ಬಂತೀರಿ ಕಲ್ಲು ಅವು ಒಂದು ಇನ್ಫೆಕ್ಷನ್ ಆಯ್ತು ಬಲ ತೊಡ್ದು ಕಿಡ್ನಿ ಬುಕ್ಕ 7 ml ಕಲ್ಲು ಬುಕ್ಕ ಗರ್ಭಕೋಶದ ಲೈ ಗರ್ಭ 4 ಕ್ಯಾನ್ಸರ್ ಲೈಟ್ దాలా అనిపిరాపుని ఇదే భయ్యన 4 అంటే సురు అంటే 10 అంటే ఇప్పుడు బేనే సిడి ఎప్పునే నిద్ర చేసారు ఇంక రాత్రి ఆయ ಬೇರೆ ಬರ ಪೂಜುನೆ ರಾತ್ರಿ ಎಂಬಿ ಎಲ್ಲಿ ಪೂಜಿ ಬುಕ್ಕಲ್ ನಿದ್ದೆ ಕ್ಲೋನೆ ಭಯ್ಯನ ಬಡವಲಜ್ಜಿ ಗಂಜಿ ನೀರಲ್ಲ ಪೂಜಿ ಈತ ಉನ್ಪುನೆ ಪತ್ತೆಲ್ಲ ಉಂಡೆ ನಾಳೆ ತಿನ್ಪುಲ್ನ ಇಜ್ಜಿ ಸರ್ ಅದು ಹೂವುಲಜ್ಜಿ ಉಪ್ಪಾರ್ದೇ ಉನ್ಪುನೆ ಎತ್ತೇನೆ ಹೂವು ಬಾಯಿಗಳ ಪತ್ತು ಜಂಕಿತಿ ನೀರು ఒక మహిళ సంఘదాకిಲ್ಲ ఇంకా 5 ಜಾರಿ ಬುಕ್ಕ ಸಾಮಾನು ಕೊಂಡು ತೋರ್ತೀರಿ ಮಹಿಳಾ ಸಂಘದಾಕಿಲ್ಲ ಆತುವ್ರೆ ಹೆಲ್ಪ್ ಡೇ ಈತು ಬದುಕದ ಆ ದುಡ್ಡು ಪುರ ಊರ್ದಾಗಿಲ್ಲ
ಇದನ್ನೇಪ ಮರೆತು ಕೂಡ ಜೋಕ್ಲಿ ಅಪ್ಪೆಜ್ಜನ ಕಾತು ಇಂಕ ಅವೇ ಬೇಜಾರಪ್ಪನಿ ಇಂಕ ನನಗೆ ಹೆಲ್ಪ್ ಆಗ್ತೇನೆ ಒಂತೆ ಹುಷಾರನ್ನ ಆಗ್ತೇನೆ ಮರ್ದು ಆಸ್ಪತ್ರೆ ಹೋದು ಮಲ್ಲ ಮಲ್ಲ ಆಸ್ಪತ್ರೆ ಎಂಕಲ ಕೈಟ್ ಬೋಡೆ ದುಡ್ಡು ಸರಿ ಏರು ಬರ್ತಾರೆ ಎಲ್ಲಿ ಆಯನ ಓದು ಆಯ್ತು ಹೊರಮನೆ ಕ್ಲಾಸ್ ಎಲ್ಲಿ ಆಯನ ಓದುಗು ಮಲ್ಲಿಕೆ ಮೇಡಮ್ ಸಾನ್ನಿಧ್ಯದ ಮೇಡಮ್ ಇಲ್ಲರುತ್ತೆ ಬುಕ್ ದುಡ್ಡು ಕೊರ್ನಾರು ಕೊಡ್ತೇರು ಆಗಿದ್ದು ಎತ್ತುಕೊರ ಬ್ಯಾಗ್ಲ ಎತ್ತು ಕೊಡ್ತೀರಾರೆ ಎನ್ನ ಕಷ್ಟ ಅಂತೂದು ಅಲ್ತಲ ಇಂಕ ರಡ್ಡ ಸಾರ ಒಂತಿಗೆ ಬರೆದು ಕೊಡ್ತೀರು ಮಲ್ಲಿಕೆ ಮೇಡಮ್ ಸಾನ್ನಿಧ್ಯದಲ್ಲ ಸಾನ್ನಿಧ್ಯ ಒಪ್ಪೈತೆ ಅಲ್ತಲ ಕೊಡ್ತೀರಿ ಇಂಕ ಹಾಂ ಸಾನ್ನಿಧ್ಯ ಒಪ್ಪನೆ ಅಂಚದೇ ಸಾಲೆ ಕಳ್ಪಿಡಿ ಯೋಡೇನು ಇದೇ ಪುಸ್ತಕಗಳ ದುಡ್ಡಿಜಿ ಬ್ಯಾಗ್ಗಳ ದುಡ್ಡಿಜಿ ಇಂದು ಎನ್ನ ಮರ್ದಿಗೆ ಅಂಡ ದುಡ್ಡತೆ ಆಗಿತ್ತು ಏತು ಖರ್ಚು ಬರೋಣ ಅವ್ರಿಗೆ ಏನ ಓದುನಿಕ್ಕೆ ಓದನೆಗ ಇಂಕ ಸಾಧಾರಣ ಒಂದು 5 ಸಾವಿರ ಮುಗಿನಿ ಯೂನಿಫಾರಮ್ ಬಂಡದ್ದು 5 ಸಾವಿರ ಮುಗಿಂಡು ರಡ್ಡು ಜೊತೆ ಯೂನಿಫಾರಮ್ ಮತ್ತೆ ಪೊಲ್ಲಾರ 5 ಸಾವಿರ ಮುಗಿಂಡು ಓದುನೆ ಟೆನ್ಷನ್ಲೆ ಓದು ಇತ್ತು ಹುಷಾರಿಲ್ಲ ದುಮ್ ಗುರಿ ಪಡೆ ನಾತು ಹುಷಾರಿಜ್ಜಂಡೆ ಇತ್ತು ಅಂತ ಹುಷಾರತ್ತಿ ಓದುನೆ ಅವನ ಎನ್ನ ಟೆನ್ಷನ್ ಆಪಂಡೆ ಎನ್ನ ಚಾಕ್ರಿ ಮಂತನೇ ಆಯ್ತಿ ಅಪ್ಪ ಜೆತ್ತಿ ಪುನ ಚಾಕ್ರಿ ಪೂರ ಆಯ್ ಮಂತನೆ ಎನ್ನ ಯಾನು ಒಂಜಿ ಒಂಜಿ ಒಂಜೋರ ಜೆತ್ತಿತ್ತು ಆಸ್ಪತ್ರೆ ಬತ್ತಿಕ ಆಯ್ನ ಚಾಕ್ರಿ ಮಂತನೆ ಪೂರ ಎನ್ನ ಅಡಿಗೆ ಪೂರ ಆಯ್ನಿ ಅಂಬಿನ ಮನ್ಪುನೆ ಆಯ್ನೆ ಅಡಿಗೆ ಗಂಜಿ ಗಜ್ ಪೂರ ಆಯ್ನ ಮಂತು ಕೊರಂತೀನಿ ಊರ್ಮನೆ ಕ್ಲಾಸ್ ಏನು ಇಲ್ಲಿರ್ದೆ ಕಲ್ಪದೆ ಆಗಿ ನಾನು ಕೆಲಸ ಪೋನಾಗ ನಿಂಚ ಮನ್ಪುಡು ಮಗ ಇಂಚ ಮನ್ಪುಡು ಕುಂಟ ಪಾತ್ರೆ ಇಕ್ಕಿರ ಪೂರ ಕಲ್ಪದ ಇರ್ತೆ ಹೇಗೆ ಇಲ್ಲಿ ನಾನು ನಮಗ ಇಂಚ ಅಡಿಗೆ ಅನ್ಪುಡು ಪೂರ ಮನ್ಪು ಇತ್ತೆಲ್ಲ ಅಂಚನೆ ಬೇಲೆ ಅನ್ಪೇರು ಆಪುಚಿಂಗ್ ಬಗ್ಗದು ಸಂಬಂಧ ಮಡಿಕೇರಿ ಅನ್ನ ಇಲ್ಲಿ ಅಮ್ಮನಕ್ಲು ಉಳ್ಳೇರಿ ಮನೆ ಪೋದ್ ಬತ್ತೆ ಒಂಜೋರ ಇಂಕೊಂಜಿ ಕಲ್ಲುಟ್ಟಿದ ಬೂತದ ಉಪ್ಪದ ತೂಜಿನ ಮಡಿಕೇರಿದ ಅಂಚ ಇನ್ನಿಬ್ಬರ ಕರಿತು ಬತ್ತೇನೆ ಆಜಿನ ಇತ್ತ ಇಲ್ಲ ಅಲ್ಲಿ ಅಮ್ಮ ಇಲ್ಲ ಅಕ್ಕಲು ಅಂಡ ಆನಿಗೂ ಇಲ್ಲಿ ಪೂರ ಪೋಂಡತೆ ಪೂರ ಕಟ್ಟು ತೋರ್ದು ಬೇಲೆ ಪೋಂದುಳ್ಳೇರಿ ಕೂಲಿ ಕೆಲಸ ಇಲ್ಲ ಮಡಿಕೇರಿ ಪೂರ ಬೊಲ್ಲು ಪೋಂಡತೆ ಇತ್ತೆ ಒಂಜ 4 ಇಲ್ಲಿ ಕಟ್ಟದು ಬೆನೀರ ಪೋಂದುಳ್ಳೇರಿ ಅಕ್ಲು ಏನಾರ್ಲ ಕಷ್ಟ ಉಳ್ಳೇರಿ ಅಮ್ಮೆಗ್ಲ ಅಂಜೇರಿ ಕಿಡ್ನಿ ಹಿಡಿಯತ್ತದಿರಿ ಅಮ್ಮೆರ್ಲ ಮಿಗ್ಗಿಯವರಿಗೆ ಮಣಿ ಪಾಡಿಪ್ಪನೆ ಬೇಲೆಡಿ ಆಯ್ ಕಷ್ಟ ಬತ್ತೆ ಪಾರೊಂದು ಅಪ್ಪ ಕಷ್ಟ ಇಪ್ಪನ ಪಾರೊಂದು ಬತ್ತೆ ಎನ್ನ ಮೆಗಿಲ್ಲ ಪಾರೊಂದು ಬತ್ತೆ ಎಂಚೆಲ್ಲ ಮಲ್ಲಕೊಂಡಿದ್ರು ಇತ್ತೆಲ್ಲ ಕೇಳ್ಬೇಕು ನಂತೆ ಹುಷಾರು ಎಂಚ ಮಲ್ಲಕ್ಕ ಇಂದ ಆಯ್ತ ಮನ್ಪನೆ ಮಲ್ಲಕ್ಕ ನನ್ಪಿ ಏನಾದ್ರು ದಾಯಿನ ಆಯ್ತ ನಿಕ್ಕಂದು ಅಂತೆ ನನ್ನ ಇಂದ ಆಯ್ತ ಮನ್ಪುಡು ಮಲ್ಲಕ್ಕ ಅಂದ ಹಂಗಿದೆ ಪೊರ್ಚಿ ಇಂದ ಹಂಗಿದೆ ಪುನೆ ಪಡಂಗಿ ಪಡ್ ಬೇಲಂಜಿ ಬಂಗ ಅತ್ತಂಡ ಏನು ಅಂಚು ಇಂಚು ಗಂಜಿ ನೀರಿಜ್ಜಂದೆ ಏನು ಸಾಂಕದೆ ಸರ್ ಏನು ಏನು ಒಂದು ಸತಿ ಅಂಚನಾಗಿ ಮಾತಿಗಾಡಿರ ಉಳ್ಳಿಪುನಾಗ ಮಾತಿಗಾಡಿದ ಒಂದು ಜೀವ ಮಾತ್ರ ಇತ್ತನೆ ಐ ಪಂಡೇರಿ ಕೊಂಡು ಹೊರ್ಚಿ ಒಂದು ಜೀವ ಪೋಂಡು ಹೊಂಡೇರಿ ಬುಕ್ಕ ಇತ್ತನ ನೈಟಿ ಪಾರ್ದು ಎನ್ನ ಬಂಗಾರ ಇತ್ತನ ಬಿಟ್ಟ ಕೋಣದು ದೀದ ಆಯನ್ ಎಡ್ಮಿನಂತೆ ರಾಮದ ರಸ್ತೆ ಬೀಳ್ತಂಗೆ ಅಡ್ಡು ಆ ಪಂಡೇರಿ ಇರ್ಬುಲ್ ಪೊರ್ಚಮ್ಮ ಜೀವ ಉಂಡು ಅಂಡದು ಒಂದು ವಾರ ಇತ್ತಲ್ಲಿ ಅವಳ ಬಂಗಾರ ಅಡವ ದೀದ್ದೆ ಆಯನ್ನು ಮರ್ದು ದುಡ್ಡು ಅಪ್ಪಗಳ ಬಂಗನ ಇಂಕ್ ಏನು ಏತು ನರಕ್ಕ ಬತ್ತಂಡ ಆಯ್ಗೋಸ್ಕರ ಸರ್ ಅನ್ನು ಬದುಕೋಡಂಡಿ ಅನ್ನು ಮಲ್ಲಾಯನು ಇಚ್ಚಿರ ಓಡೋಳು ಮುಳ್ಳುಗಲ್ಡು ಬೆಂದದು ಬಂಜಿ ತಿನ್ಪಂದು ಅವಳಿತ್ತ ಸರ್ ಅಲ್ಲಿ ಸಾಪಲಾರ್ದು ಅಪ್ಪೆಡು ಇಂದೆಂಗ್ಲಿ ಗಾರ್ಮೆಂಟ್ 40,000 ಇಲ್ಲು ಕಟ್ಟಿದವ್ರನ್ನೇ ವಾಯನೆಲ್ಲ ಕೊಡು ಮಲ್ಲಾಯನೆಲ್ಲ ಕೊಡು ಕಟ್ಟಿದವ್ರು 40,000 ರೂಪಾಯಿದು ಏನು ಇಲ್ಲಿಗೆ ಅರ್ಜಿ ಕೊರೋದು ಪೂರ ಆಸೆ ಪಡಂದಿತ್ತೆ ಸರ್ ಇಂಚ ಅದೇನು ಇಂಚಿನ ಅವಳು ವಾಸಿತ್ರಿ ಇಲ್ಲು ಕಟ್ಟೋಡು ಸರ್ ಏನು ಅಲ್ಲೇ ವಾ ನಮ್ಮನೆ ಇಲ್ಲಿ ಕಟ್ಟುಂಡು ವಾ ಪಂಚಾಯತಿ ಮಾಡಿದ್ರೆ ಅರ್ಜಿ ಕೊರ್ಲಿ ನಿಂತಾಗ ಇಲ್ಲಿ ಕಟ್ಟಿಲ್ಲ ಒಂಜಿ ಸೋಕುದಂದು ಸೋಕುದಾಡು ಏನು ವಾ ನಮ್ಮನೆ ಇಲ್ಲಿ ಕಟ್ಟಿನ ಸರ್ ಈ ಸೀತಿ ಇತ್ತು ನಾನು ಅಲ್ಲಿರೋಲ್ಲ ವಾ ನಮ್ಮನೆ ಕಟ್ಟುತ್ತವ್ರಿ ತೂಂದುಲ್ಲರಿ ಈ ವಿಡಿಯೋ ಸುಮಾರು ಜನ ತೂಪೇರಿ ತೂಪ್ನಕ್ಲೆ ದಾದ ಬನ್ಪಾರು ఇంకొంచెం హెల్ప్ మనపడిన మర్దుగా హుషారాపే ఇంకొంచెం హెల్ప్ మనపడకల ఆయన అత్త కైట్ హెల్ప్ మనపడినక్కడ దానికి ಏನೊಂದು ಹುಷಾರಾದು ಈ ಬರ್ಪೇಂಡ ದಬ್ಬಕ್ಕೆ ಏನೊಂದು ಲೆಕ್ಕಲ್ದೇನು ಮಾತಾಡಲ್ಲ ಕೈ ಮುಗಿದಕ್ಕೆ ಏನೊಂದಿಲ್ಲ ಸರ್ ಏನು ಇದು ಈ ತಾಯಿಯ ಕೋರಿಕೆ. ನಮ್ಮ ವರದಿಗೆ ಹಲವಾರು ವರದಿಗಳಿಗೆ ನೀವೆಲ್ಲರೂ ಕೂಡ ಬಹಳ ದೊಡ್ಡ ಸ್ಪಂದನೆಯನ್ನು ನೀಡಿದ್ದೀರಿ. ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಎಲ್ಲ ಕಡೆಯೂ ಕೂಡ ನಿಮ್ಮ ಸ್ಪಂದನೆಯಿಂದಾಗಿ 6-7 ಮನೆಗಳು ನಿರ್ಮಾಣವಾಗಿವೆ. ಹಲವಾರು ಕುಟುಂಬಗಳಲ್ಲಿ ಹೊಸ ಲವಲವಿಕೆ ಬಂದಿದೆ. ಬಹಳಷ್ಟು ಕುಟುಂಬಗಳಿಗೆ ಆ ಪುಟ್ಟ ನಿಮ್ಮ ನೆರವು ಆ ಮನೆಯಲ್ಲೊಂದು ನಗುವನ್ನು ತುಂಬಿದೆ. ಮತ್ತು ಅವರು ಏನೇನೋ ಯೋಚನೆ ಮಾಡುವವರು ಮತ್ತೆ ಬದುಕಿನ ಯೋಚನೆಯನ್ನು ಮಾಡುವಂತಾಗಿದೆ ಅಂತ ಹೇಳ್ತಾ, ಈ ಕುಟುಂಬವು ಕೂಡ ಅಂತಹದ್ದೇ ಸಂಕಷ್ಟದಲ್ಲಿದೆ. ಇಲ್ಲಿ ಈ ಕುಟುಂಬಕ್ಕೆ ನೀವು ಯಾರಾದರೂ
ನೆರವಾಗಲಿಕ್ಕೆ ಬಯಸುವುದಾದರೆ ಈ ವರದಿಯ ಕೆಳಭಾಗದಲ್ಲಿ ನಾವು ಕೊಟ್ಟಿರುವಂತಹ ಸುನೀತಾರವರ ಅಕೌಂಟ್ ನಂಬರ್ ಇದೆ. ಆ ಅಕೌಂಟು ನಂಬರಿಗೆ ನೀವು ಹಣವನ್ನು ಪಾವತಿಸ್ಬೋದು. ಇವರ ಒಂದು ಬದುಕನ್ನು ಬದಲಿಸುವಂತಹ ಪುಟ್ಟ ಪ್ರಯತ್ನವನ್ನು ಮಾಡಬಹುದೇ ಅನ್ನುವಂತಹ ಪ್ರಶ್ನೆಯನ್ನು ಇಟ್ಟುಕೊಂಡು ಈ ವರದಿಯನ್ನು ಮಾಡಿದ್ದೇವೆ. ನಿಮ್ಮ ಸಹಕಾರವನ್ನು ಈ ಕುಟುಂಬ ಬಯಸ್ತಾ ಇದೆ, ನಿಮ್ಮ ಸಹಕಾರವನ್ನು ಈ ಕುಟುಂಬ ನಿರೀಕ್ಷಿಸ್ತಾ ಇದೆ. ಈ ಕುಟುಂಬದ ಕಣ್ಣೀರಿಳಿಸುವಂತಹ ಕೈಗಳು ನಾವು ನೀವುಗಳು ಆದರೆ ಅದು ನಮ್ಮ ಜೀವನದ ಒಂದು ಸಾರ್ಥಕ ಸೇವೆ ಆಗುತ್ತೆ. ಇದು ಸುದ್ದಿಯ ಮಾನವೀಯ ನೆಲೆಯಲ್ಲಿ ಮಾಡಿರುವಂತಹ ಮತ್ತೊಂದು ವರದಿ. ಸಂದೀಪ್ ಮತ್ತು ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ್ ದೊಂಡೋಲೆ, ಸುದ್ದಿ ನ್ಯೂಸ್, ಗೋರಿಪಳ್ಳ.